ಪೇಟೆಯಲ್ಲಿ ಬಿಜೆಪಿ ಭರ್ಜರಿ ರೋಡ್ ಶೋ. ಕೆ ಸುರೇಂದ್ರನ್ ಪರ ಅಣ್ಣಾಮಲೈ ಪ್ರಚಾರ. ಬಿಜೆಪಿ ಅಭ್ಯರ್ಥಿ ಕೆ ಸುರೇಂದ್ರನ್ ಅವರ ಬಹಿರಂಗ ಪ್ರಚಾರದ ಅಂತಿಮ ದಿನದ ಅಂಗವಾಗಿ ಇಂದು ಬೆಳಗ್ಗೆ 10 ಗಂಟೆಗೆ ಪೆರ್ಲಾಪೇಟೆಯಲ್ಲಿ ಭರ್ಜರಿ ರೋಡ್ ಶೋ ನಡೆಯಿತು. ಶ್ರೀ ಮಾತಾ ಆರ್ಕೇಡ್ ಚೆಕ್ಪೋಸ್ಟ್ ಪ್ರದೇಶದಿಂದ ಆರಂಭವಾದ ಮೆರವಣಿಗೆ ಪೆರ್ಲಾದ ಪ್ರಮುಖ ರಾಜರಸ್ತೆಗಳಲ್ಲಿ ಸಂಚರಿಸಿ ಗಮನ ಸೆಳೆಯಿತು. ಈ ರೋಡ್ ಶೋಗೆ ಮುಖ್ಯ ಅತಿಥಿಯಾಗಿ ಮಾಜಿ ಐಪಿಎಸ್ ಅಧಿಕಾರಿ ಹಾಗೂ ಬಿಜೆಪಿ ನಾಯಕ ಕೆ ಅಣ್ಣಾಮಲೈ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಣ್ಣಾಮಲೈ, ಬಿಜೆಪಿ ಅಭ್ಯರ್ಥಿ ಕೆ ಸುರೇಂದ್ರನ್ ಅವರ ಪರವಾಗಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮತಯಾಚನೆ ನಡೆಸಿದರು. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಲು ಪಕ್ಷದ ಶಕ್ತಿಯುತ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದು, ಈ ರೋಡ್ ಶೋ ಪ್ರಮುಖವಾಗಲಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿ ರೋಡ್ ಶೋಗೆ ಬೆಂಬಲ ಸೂಚಿಸಿದರು. ഡെവലപ്മെന്റ് പ്രിയപ്പെട്ടവരെ, ഒരേ ഒരു വിഷയം മാത്രമാണ് ബിജെപി മുന്നോട്ട് വെക്കുന്നത്. ഈ നാടിനും ഒന്നാം സ്ഥാനത്തെത്തണം. നമ്മുടെ MLA പറഞ്ഞു, ബിജെപിയെ തോൽപ്പിക്കാൻ വേണ്ടിയാണ് ഞാൻ മത്സരിക്കുന്നത്. ഞാൻ പറയുന്നു, ആരെയും തോൽപ്പിക്കാനല്ല, മഞ്ചേശ്വരത്തുകാർക്ക് ഒരു പ്രാവശ്യം വിജയിക്കാൻ വേണ്ടിയാണ് ഞാൻ ഈ തെരഞ്ഞെടുപ്പിൽ മത്സരിക്കുന്നത്. മഞ്ചേശ്വരത്തുകാർക്ക് വിജയിക്കണം, അവർക്ക് നല്ല വെള്ളം കിട്ടണം, അവർക്ക് നല്ല റോഡ് വേണം,